ಲಂಡನ್ನಿಂದ ಮ್ಯಾಂಚೆಸ್ಟರಿಗೆ ಹೋಗುವ ಏವೆಂಟ್ ವೆಸ್ಟ್ ಕೋಸ್ಟ್ ರೈಲಿನಲ್ಲಿ ಮಹಿಳೆಯೊಬ್ಬರು ಸಹ ಪ್ರಯಾಣಿಕರೊಬ್ಬರಿಗೆ ಮೊರಾಕೊ ಇಲ್ಲವೇ ಟ್ಯುನೀಷಿಯಾಕ್ಕೆ ಹೋಗುವಂತೆ ಹೇಳಿದ ವಿಡಿಯೋ ವೈರಲ್ ಆಗಿದ್ದು ಜನಾಂಗೀಯ ನಿಂದನೆ ಎಂದು ತೀವ್ರ ಟೀಕೆಗೆ ಒಳಗಾಗಿದೆ. ಮೊದಲು ಟಿಕ್ಟಾಕ್ನಲ್ಲಿ ಹೊರಬಂದ ಈ ವಿಡಿಯೋ ಸಾರ್ವತ್ರಿಕ ಖಂಡನೆ ಕಂಡಿತು. ದಂತವೈದ್ಯ ಕಪ್ಪು ವರ್ಣೀಯರೊಬ್ಬರಿಗೆ ಆ ಮಹಿಳೆ ಹಾಗೆ ಹೇಳಿದಾಗ ಆತನು ನಾನೇಕೆ ಹೋಗಲಿ, ನಾನು ಈ ದೇಶದಲ್ಲೇ ಹುಟ್ಟಿದವನು ಎನ್ನುತ್ತಾನೆ. ಒಂದೆರಡು ವಾಕ್ಯದ ಬಳಿಕ ಆ ದಂತವೈದ್ಯ ಎನ್ನಲಾದ ವ್ಯಕ್ತಿಯು ನಾನು ಇಲ್ಲಿಯವನೇ, ನೀವು ಎಲ್ಲಿಯವರು ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ಆ ಮಹಿಳೆಯು ನಿಮ್ಮಂತವರ ಜೊತೆಗೆ ನಾನು ಮಾತನಾಡುವುದಿಲ್ಲ ಎನ್ನುವಲ್ಲಿಗೆ ವಿಡಿಯೋ ಮುಗಿದಿದೆ. ಜನಾಂಗೀಯವಾಗಿ ಬಣ್ಣದ ಮೇಲೆ ದೇಶ ಬಿಡಲು ಹೇಳಿದ ಮಹಿಳೆ ಕೂಡ ಬ್ರಿಟನ್ನಿಗಳಲ್ಲ. ವಲಸೆ ಮಹಿಳೆ ಇಲ್ಲವೇ ವಲಸಿಗರಿಗೆ ಬ್ರಿಟನ್ನಿನಲ್ಲೇ ಹುಟ್ಟಿದವಳು ಎಂಬ ಅನುಮಾನವನ್ನು ಕೂಡ ನೆಟ್ಟಿಗರು ಪ್ರಕಟಿಸಿದ್ದಾರೆ ಹಾಗೂ ಮಹಿಳೆಯ ಹೇಳಿಕೆಯನ್ನು ಖಂಡಿಸಿದ್ದಾರೆ.